ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ರೈತ ದಲಿತ ಕಾರ್ಮಿಕ ಹಾಗೂ ಜನವಿರೋಧಿ ಮಸೂದೆಯನ್ನು ಹಿಂತೆಗೆಯುವಂತೆ ಆಗ್ರಹಿಸಿ ಪುತ್ತೂರಿನಲ್ಲಿ ಇಂದು ಅಖಿಲ ಭಾರತ ರೈತ ಸಂಘರ್ಷ ಸಮನ್ವಯ ಸಮಿತಿ ಹಾಗೂ ರೈತ ದಲಿತ ಕಾರ್ಮಿಕ ಜನಪರ ಚಳವಳಿಗಳ ಒಕ್ಕೂಟ ದಕ್ಷಿಣ ಕನ್ನಡ ಇದರ ಆಶ್ರಯದಲ್ಲಿ ಪ್ರತಿಭಟನೆ ನಡೆದಿದೆ. ಇದೇ ವೇಳೆ ಪುತ್ತೂರಿನಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜಿಗೆಂದು ಇರಿಸಿದ್ದ ಜಾಗದಲ್ಲಿ ಸ್ಥಳೀಯ ಆಡಳಿತ ಸೀಫುಡ್ ಪಾರ್ಕ್ ಮಾಡುವ ನಿರ್ಧಾರ ಕೈಗೊಂಡಿದ್ದು, ಈ ಕುರಿತಾಗಿಯೂ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಪುತ್ತೂರಿಗೂ ಭಾರಿ ಶೋಕಡೆ ಎಂಗಲ ಜಾತ ಇತ್ತೆ ಈ ಪುತ್ತೂರಿಗೂ ಭಾರಿ ನಮ್ಮ MLA ದಾಯಿತ MP ಮಂಡಲ ನಮ್ಮ MLA ಅಂತ 8 ಜನ ಅದು ದಾಯಿಕ ಒಂದು ಮತ್ತೊಂದು ಗೊತ್ತಿಜ್ಜಿ MP ನೆಟ್ಟ ಖಾಸಗಿ ನೆಟ್ಟ ಗೊತ್ತಿಜ್ಜಿ ಕಾರಣ ಇಲ್ಲ ಖುದ್ದು ಪಾತ್ರ ಬರಲ್ಲ. ಓವೇ ಕಾರಣಗಳ ನಮ್ಮ 40 ಎಕರೆ ಜಾಗ ಮೆಡಿಕಲ್ ಕಾಲೇಜ್ ಇತ್ತನೇನು ಓವೇ ದಾಖಲ ಸೀ ಫುಡ್ ಮನ್ಪೊಳಂಜಿ ನೆಕ್ ಯೋಜನೆಗೆ ಮಕ್ಕಳ ರೆಡಿ ಮಾಡ್ತೊಂದು ಎಂಚಿನ ಸೀ ಫುಡ್ ಮನ್ಪೊಳ ದಾಖಲೆ ಅಂತ ಗೊತ್ತಿದ್ದವು. ಅವು ಕೂಡ ಓಲ ಸಮುದ್ರದ ಕಿನಾರೆ ಮನ್ಪೊಳಗೇನು ಕೊಡಗತ್ತು 340 ಎಕರೆಗೆ ದಾಯಿಗವು ಎಂಗ್ಲೆ ಊರಿಗೂ ಬಾಧ್ಯತೆಗವು ನಂಗೆ ಬೋಡಪ್ಪನ ಮೆಡಿಕಲ್ ಕಾಲೇಜ್ ಈ ಖಾಸಗಿ ಮೆಡಿಕಲ್ ಕಾಲೇಜಿಗೆ ಏಳು ದುಡ್ಡನ್ನ ರದ್ದು ಕೊಟ್ಟು 3 ಕೋಟಿ ಈ ದುಡ್ಡು ಎಂತ ವ್ಯವಸ್ಥೆ ಮಾಡ್ಕೊಡ ನಮ್ಮ ರೈತರ ಅಂಚಿನ ದುಡ್ಡು ನಂಗೆ ಬೋಡಪ್ಪನ ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೋರೇ ಓಡಬಹುದು ನಮ್ಮ ಅವರ ಪುತ್ತೂರು ಭಾಗ ನಮ್ಮ ಮಾತೆಲ್ಲ ಒಗ್ಗಟ್ಟಾದ ಈ ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಂತ್ರಾಗ ನಮ್ಮ ಮಾತ್ರ ಸೆಲೆಬ್ರೇಟ್ ಮಾಡ್ಬೋಗ ನನ್ನ ಬರ್ಪಣಂಚಿನ MLA MP ಮಾತಿರಲ್ಲ ಈಗ ಒಗ್ಗಟ್ಟಾದ ಒಂದು ಮೆಡಿಕಲ್ ಕಾಲೇಜ್ ಆಪ್ಲಕಾಗಿ ತೂಲೆ ಓವೇ ಕಾರಣಗಳ ನಮ್ಮ ರೈತರನ್ನ ಭೂಮಿಗೆ ಕೈ ಬಂದ ನಮ್ಮ ಊರಿನ ನಾಗರಿಕರ ವರ್ತಕರ ರೈತರ ಮಾತೆಲ್ಲ ಕಾರ್ಮಿಕರ ನಮ್ಮ ಒಗ್ಗಟ್ಟಿನ ಹೋರಾಟ